2016ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂತಹ ಕಾಪು ಪುರಸಭೆಗೆ 2ನೇ ಅವಧಿಗೆ ಚುನಾವಣೆಯ ದಿನಾಂಕ ಫಿಕ್ಸ್ ಆಗಿದ್ದು ಎಲ್ಲ ಪಕ್ಷಗಳು ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿವೆ. ತಮ್ಮ ಪಕ್ಷದ ಪುರಸಭೆಯ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಶತಾಯಗತಾಯ ಪ್ರಯತ್ನವನ್ನ ಪಕ್ಷದ ಮುಖಂಡರುಗಳು ಮಾಡ್ತಾ ಇದ್ದಾರೆ. ಈ ಕುರಿತು ಕಾಪು ಜನತೆ ಏನಂತಾರೆ ನೋಡಿ. ಒಂಜಿ ಪುರಸಭೆ ಆಯ್ಬೇಕ ಒಂಜಿ ಪ್ರಾಧಿಕಾರ ಅಂಡು ಎಂಕಲೆ ಒಂಜಿ ಬಂಗದಗಲ ಒಂಜಿ ಇಲ್ಗಟ್ರೆ ಇಜ್ಜಿ ಸರಿಗಟ್ಟು ಇಲ್ಲದ ಟ್ಯಾಕ್ಸ್ ಬಕ್ಕ ಒಂದು ಕರೆಂಟ್ ಬಿಲ್ ಓಲ ಸಮಸ್ಯೆ ಇಜ್ಜಿ ಒಟ್ಟು ಪುರಸಭೆ ಮಲ್ದೇರು ಒಯ್ಕ ಒಂಜಿ ಲೈಟ್ ರೋಡ್ದ ಲೈಟ್ ಇಜ್ಜಿ ಓ ವಯಸ್ಸಲ್ಲಿ ಇಜ್ಜಿ ಪಾರ್ಕ್ದ ವ್ಯವಸ್ಥೆ ಇಜ್ಜಿ ಇಡೀ ರೋಡ್ ಪೇಂಟ್ ಇಡೀ ಪಂಚಾಯತಿ ಆಯ್ತು ಅವು ನಾಲ್ಕು ಪಂಚಾಯತಿ ಆಯ್ತು. ಕಾಪುನಲ್ಲಿ ಅಂತ ತುಂಬ ಕೆಲಸಗಳು ಬಾಕಿ ಇವೆ. ಪಾರ್ಕಿಂಗ್ ಸಮಸ್ಯೆ ದೊಡ್ಡ ತಲೆನೋವಾಗಿದೆ. ಅಂಗಡಿಗಳಿಗೆ ಬರಲಿಕ್ಕೆ ಜಾಗ ಇಲ್ಲ, ಎಲ್ಲ ಕಡೆ ಅಡ್ಡದಿಡ್ಡಿ ಪಾರ್ಕಿಂಗ್. ಜನಗಳಿಗೆ ನಡೆದಾಡಲಿಕ್ಕೆ ಜಾಗ ಇಲ್ಲ, ಎಲ್ಲ ಕಡೆ ಅಡ್ಡದಿಡ್ಡಿ ರಿಕ್ಷಾ ಪಾರ್ಕಿಂಗ್. ಅಂಗಡಿಗಳಿಗೆ ಒಳಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಪುರಸಭೆಯಲ್ಲಿ ಅಷ್ಟು ಸಮಾಧಾನಕರವಾಗಿ ಇಲ್ಲ. ಇಲ್ಲಿ ಪುರಸಭೆ ಕರೀತಿ ಜನರಿಗೆ ಬೇಕಾದಂಥ ಸೌಲಭ್ಯಗಳಿಲ್ಲ. ಸರಿಯಾದ ಇದು ಬಸ್ ಸ್ಟ್ಯಾಂಡ್ ಇಲ್ಲ ಇಲ್ಲಿ, ಎಕ್ಸ್ಪ್ರೆಸ್ ಬಸ್ ಸ್ಟ್ಯಾಂಡ್ ಆಗಲಿ ಮತ್ತು ಸರ್ವಿಸ್ ಬಸ್ ಸ್ಟ್ಯಾಂಡ್ ಆಗಲಿ ಇಲ್ಲ. ಮತ್ತು ಶೌಚಾಲಯ ಇಲ್ಲ ಇಲ್ಲಿ. ಮತ್ತು ಒಂದು ಒಳ್ಳೆಯದೊಂದು ಆಸ್ಪತ್ರೆ ನರ್ಸಿಂಗ್ ಅದು ಕೂಡ ಇಲ್ಲ ಇಲ್ಲಿ. ತುಂಬ ಸಮಸ್ಯೆಗಳುಂಟು ಪುರಸಭೆದು. ರೋಡ್ ಸರಿ ಇಲ್ಲ. ಎಲೆಕ್ಷನ್ ಆದ ನಂತರ ಅವರ ಒಂದು ಸೀಟ್ ಭದ್ರತೆ ಆದಮೇಲೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದಿಲ್ಲ. ಈಗ ಜನರ ಬಗ್ಗೆ ಮಾತಾಡೋದಾದರೆ ಜನರಿಗೆ ಈಗ ಕನ್ಫ್ಯೂಷನಲ್ಲಿದ್ದಾರೆ, ಯಾರಿಗೆ ವೋಟ್ ಹಾಕಬೇಕು, ಯಾರಿಗೆ ಬಿಡಬೇಕಂತ. ಫಸ್ಟ್ ಆಫ್ ಆಲ್ ಈಗ ಜನರು ವೋಟ್ ಹಾಕೋದೇ ಬೇಡ ಅನ್ನೋ ಒಂದು ಮಟ್ಟಿಗೆ ತನ್ನ ನಿರ್ಧಾರವನ್ನು ತಗೊಂಡಿದ್ದಾರೆ. ಮತ್ತು ಇದು ಪ್ರಗತಿಯ ಬಗ್ಗೆ ಹೇಳೋದಾದರೆ ಕಾಪುನಲ್ಲಿ ಪುರಸಭೆ ಆದಮೇಲೆ ಯಾವುದೇ ಪ್ರಗತಿ ಆಗಲಿಲ್ಲ. ಮೊದಲನೇದಾಗಿ ದಾರಿದೀಪ ಆಗಲಿ, ಕೆಲವೊಂದು ರೋಡುಗಳ ಸಮಸ್ಯೆ ಆಗಲಿ, ಚರಂಡಿಗಳಾಗಲಿ, ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಇಷ್ಟರವರೆಗೆ ಸಿಗಲಿಲ್ಲ. ಯಾಕಂದರೆ ರಾಜಕೀಯ ಪಕ್ಷಗಳು ಅವರವರ ಸ್ವಾರ್ಥಕ್ಕೆ ಬಳಸ್ಕೊಳ್ತದೆ ವಿನಃ ಯಾವುದೋ ಜನಪರ ಕೆಲಸಗಳಿಗೆ ಇಷ್ಟರವರೆಗೆ ಕೈ ಹಾಕಲಿಲ್ಲ. ಪುರಸಭೆ ಸ್ಟಾರ್ಟ್ ಮಾಡ್ತದ ಆಜು ವರ್ಷ ಮುಟ್ಟ ಆಂಡ್ ಸಾಧಾರಣ ಆಂಡಲ ಐಕ್ ಒಂಜಿ ದಾಲ ಮಲ್ದುಗೆರೆ ಹೈವೇ ದಕ್ಕಲು ಬರ್ಸದ ನೀರು ಪೋರ ಪಂಡು ಕಾಲುವೆ ಮಲ್ತು ಕೊರಿಯ ರಾಜ ಕಾಲುವೆ ಪಂಡ ಮಲ್ಲ ತೋಡುಂಡವು. ಆ ತೋಡುಗೆ ಅಕ್ಕಲು ಪೂರ ಪ್ರತಿ ಒಂಜಿ ಇಲ್ಲದಕ್ಕಲು ಸಮೇತ ಅಕ್ಕಲ್ನ ವೇಸ್ಟ್ ನೀರು ಏನೋ ಉಂಟು ಕಂಪ್ಲೀಟ್ ಆಗಿ ಕನೆಕ್ಷನ್ ಮಲ್ತು ಕೊಡ್ತಾರೆ. ನಾವು ಒದ್ದಾಡಿ 1 ವರ್ಷದಿಂದ ಒದ್ದಾಡಿ ಆಗಲಿಲ್ಲ. ನಮಗೆ ಆ ರಾಜ್ಯಕ್ಕೆ ಯಾಕೆ ಓಟ್ ಯಾಕೆ ನಮಗೆ? ನಮ್ಮ ರೇಷನ್ ಕಾರ್ಡ್ 1 ವರ್ಷ ಅಕ್ಟೋಬರಿಂದ 1 ವರ್ಷ ಆಯ್ತು ಈಗ ಒದ್ದಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅದಾಗಲಿಲ್ಲ, ಇದು ಸರಿ ಇಲ್ಲ, ಸೈಬರ್ ಸರಿ ಇಲ್ಲ, ಮತ್ತೊಂದು ಸರಿ ಇಲ್ಲ, ಇದೇ ಓದ್ ಕೂಡಲೇ ಅಂತ ಅವರಿಗೆ ಓಟ್ ಯಾಕೆ? ನಾವು ಹೋಗೋದಕ್ಕೆ 1 ವರ್ಷದಿಂದ ಒದ್ದಾಡಿದ್ದೇನೆ, ಇವತ್ತಿಗೂ ಆಗಲಿಲ್ಲ ರೇಷನ್ ಕಾರ್ಡ್. ಅದೇನೋ ತಾಲೂಕು ಆದಮೇಲೆ ಏನನ್ನು ಮಾಡಲಿಕ್ಕೆ ಉಂಟಂತೆ, ಅದು ಸರ್ಕಾರದಿಂದ ಆಗಬೇಕಂತ. ನಾವೇನು ಮಾಡೋದು ಅದಕ್ಕೆ? ನಮ್ಮನ್ನು ಯಾಕೆ ಬಲಿಪಶು ಮಾಡೋದು? ಅದರಲ್ಲಿ ವಿಶ್ವಾಸವೇ ಇಲ್ಲ. ಎಲ್ಲ ಒಂದೇ ಥರ, ಎಲ್ಲರೂ ಒಂದೇ ಥರ. ಇವತ್ತು ಬರ್ತಾರೆ, ಬಣ್ಣ ಬಳಿತಾರೆ, ನಾಳೆ ಮತ್ತೊಬ್ಬರು ಬರ್ತಾರೆ, ಅವ್ರಿಗೆ ತಕ್ಕ ಬಣ್ಣ ಬಳಿತಾರೆ, ಅವ್ರು ಹೋಗ್ತಾರೆ, ಆಯ್ತು, ಅಲ್ಲಿಗೆ ಮುಗೀತು.